ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಝೋನ್ನ ಝೋನಲ್ ಕಮಿಟಿ ಮೀಟ್ 2021 ಹಾಗೂ ಕಮ್ಯುನಿಟಿ ಫೆಸ್ಟ್ 2022 ಮತ್ತು ಯುನೈಟೆಡ್ ಕ್ರಿಕೆಟ್ ಲೀಗ್ನ ಲೋಗೋ ಅನಾವರಣ ಕಾರ್ಯಕ್ರಮವು ಮಂಗಳೂರಿನ ಉತ್ಸವ್ ಹೋಟೆಲ್ನಲ್ಲಿ ನಡೆಯಿತು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಝೋನಲ್ ಕಮಿಟಿ ಮೀಟ್ನಲ್ಲಿ ಕಮ್ಯುನಿಟಿ ಫೆಸ್ಟ್ 2022 ಮತ್ತು ಯುನೈಟೆಡ್ ಕ್ರಿಕೆಟ್ ಲೀಗ್ನ ಆಯೋಜನೆಯ ಬಗ್ಗೆ ದಕ್ಷಿಣ ಕನ್ನಡ ಝೋನ್ನ ವಿಟ್ಲ, ಪಡುಬಿದ್ರಿ, ಉಳ್ಳಾಲ, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪರಂಗಿಪೇಟೆ, ಗುರುಪುರ, ಕೈಕಂಬ, ಮಂಗಳೂರು, ಉಪ್ಪಿನಂಗಡಿ ಮತ್ತು ಪುತ್ತೂರು ಝೋನ್ನ ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ ನಡೆಯಿತು. ಇನ್ನು ಸಭೆಯಲ್ಲಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮೊಹಮ್ಮದ್ ಸಿರಾಜುದ್ದೀನ್ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಕಾರ್ಯವೈಖರಿ ಮತ್ತು ಕಮ್ಯುನಿಟಿ ಫೆಸ್ಟ್ 2022 ಮತ್ತು ಯುನೈಟೆಡ್ ಕ್ರಿಕೆಟ್ ಲೀಗ್ ನಡೆಯುವ ಬಗ್ಗೆ ಮಾಹಿತಿಯನ್ನ ನೀಡಿದರು. So ನೀವು ಆಲ್ರೆಡಿ ಕೇಳಿದ್ದೀರಾ, ಸ್ಪೋರ್ಟ್ಸ್ ಹ್ಯಾವ್ ದ ಪವರ್ ಟು ಚೇಂಜ್ ದ ವರ್ಲ್ಡ್, ಇಟ್ ಹ್ಯಾಸ್ ದ ಪವರ್ ಟು ಇನ್ಸ್ಪೈರ್, ದ ಪವರ್ ಟು ಯುನೈಟ್ ಪೀಪಲ್. ಸೊ ನಮ್ಮ ಹೆಸರಲ್ಲೇ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದೆ. ನೀವು ಬೇರೆ ಯಾವುದೇ ಒಂದು ಅಸೋಸಿಯೇಷನ್ಗೆ ಹೋದರೂ ಕೂಡ ಅಲ್ಲಿ ಯುನೈಟ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬರ್ತದೆ, ಅವನು ಆ ಸಂಘ, ಈ ಸಂಘ, ಈ ಪೊಲಿಟಿಕ್ಸ್, ಆ ಪೊಲಿಟಿಕ್ಸ್ ಅಲ್ಲ. ಇಲ್ಲಿ ಅಂಥದ್ದು ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನಾವು ಕ್ರಿಕೆಟ್ ಆಡುವಾಗ ಕೂಡ ಅಲ್ಲಿ 6 ಹೊಡೆದದ್ದು ಯಾರು, 4 ಹೊಡೆದದ್ದು ಯಾರು ಅಂತ ಅವನ ಹೆಸರೊಟ್ಟಿಗೆ ಜಾತಿ ಅಥವಾ ಮತ ಅಥವಾ ಯಾವುದು ಹಾಕೋದಿಲ್ಲ. ಇನ್ಶಾಲ್ಲ ಈ ಸ್ಪೋರ್ಟ್ಸ್ನಲ್ಲಿ ನಾವು ಯುನೈಟ್ ಆಗ್ಬೋದು. ಯುನೈಟ್ ಆಗುವ ಉದ್ದೇಶ, ಇನ್ನೊಂದು ಉದ್ದೇಶ ಕ್ಲಿಯರಾಗಿ ಇಲ್ಲೇ ಹೇಳ್ತಾ ಇದ್ದೇವೆ. ಯಾವುದೇ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡುವಾಗ ಅದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರಲಿ, ಹಿಂದೂ ಸ್ಕೂಲ್ ಆಗಿರಲಿ, ಮುಸ್ಲಿಂ ಸ್ಕೂಲ್ ಆಗಿರಲಿ, ಅದರ ಅರ್ಥ ಸ್ಕೂಲ್ನಲ್ಲಿ ಖಾಲಿ ಕ್ರಿಶ್ಚಿಯನ್ ಮಕ್ಕಳು ಮಾತ್ರ ಬರಲಿಕ್ಕೆ ಅಂತ ನಾವು ಇಡೋದಿಲ್ಲ. ಕರೆಕ್ಟ್ ಅಲ್ಲ? ಖಾಲಿ ಕೋಟ ಮಾತ್ರ ಇಡ್ತಾರೆ ಅವರು. 60% ಕೋಟ, 70% ಕೋಟ. ಆ ಕೋಟ ಫುಲ್ ಆದರೆ ಮತ್ತೆ ಬೇರೆಯವರಿಗೆ ಕೂಡ ಕೊಡ್ಬೋದು. ಸೇಮ್ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಈಗಿನ ಮಟ್ಟಕ್ಕೆ ನಾವು ಹೇಳುವಾಗ ನಮ್ಮ ಸಮುದಾಯ, ನಮ್ಮ ಕಮ್ಯುನಿಟಿಯವರಿಗೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತ. ಇದು ಯಾಕಾಗಿ ಈಗ ನಾವು ಮಾತಾಡ್ತಾ ಇದ್ದೇವೆ ನಮ್ಮ ಕಮ್ಯುನಿಟಿ ಮಾತ್ರ, ಯಾಕಂದರೆ ನಮ್ಮ ಕಮ್ಯುನಿಟಿಯವರಿಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಸೊ ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟ ನಂತರ ಯಾವುದಾದ್ರೂ ಬೇರೆ ಸಮುದಾಯದವರು ಒಳ್ಳೆಯ ಸ್ಟೂಡೆಂಟ್ ಇದ್ದರೆ ಅವರಿಗೆ ನಾವು ಸಹಾಯವನ್ನು ಮಾಡೋದು ನಿಲ್ಲಿಸಲಿಕ್ಕಿಲ್ಲ ಫ್ಯೂಚರಲ್ಲಿ. ಇದೇ ವೇಳೆ ಕಮ್ಯುನಿಟಿ ಫೆಸ್ಟ್ 2022 ಮತ್ತು ಯುನೈಟೆಡ್ ಕ್ರಿಕೆಟ್ ಲೀಗ್ನ ಲೋಗೋವನ್ನು ಅನಾವರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಇಮ್ತಿಯಾಜ್ ಗೋಲ್ಗಮಚಲು, ಉಪಾಧ್ಯಕ್ಷರಾದ ಇಬ್ರಾಹಿಂ ಗೋಳಿಕಟ್ಟೆ, ಅಬುಬಕರ್ ಉಚ್ಚಿರಿ, ಮುಕ್ತಾರ್ ಸೈಯದ್ ಕಾರ್ಕಳ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.